ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ್ತು ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡ್ ಸಂಚಾರ ಮಲ್ಪನ ರಿಕ್ಷಾಲನ ಪ್ರಯಾಣ ಬೆಲೆನ ನವೆಂಬರ್ 15 ಲಗಾವಾಪನಂಚ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಹೆಚ್ಚು ಕಮ್ಮಿ ಮಲ್ತದಂಡ 1.5 ಕಿಲೋಮೀಟರ್ಗೆ ಕಮ್ಮಿ ಪಂಡ 35 ರೂಪಾಯಿ ನಿಗಂಟ್ ಮಲ್ದಂಡ. ದಕ್ಷಿಣ ಕನ್ನಡ ಜಿಲ್ಲೆಡ್ ಸಂಚಾರ ಮಲ್ಪನ ರಿಕ್ಷಾಲನ ಪ್ರಯಾಣ ಬೆಲೆನ ನವೆಂಬರ್ 15 ಲಗಾವಾಪನಂಚ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಹೆಚ್ಚು ಕಮ್ಮಿ ಮಲ್ತದಂಡ 1.5 ಕಿಲೋಮೀಟರ್ಗೆ ಕಮ್ಮಿ ಪಂಡ 35 ರೂಪಾಯಿ ಮೂಜಿ ಜನ ಕುಲ್ಲೋಲಿ 5 ಬೊಕ್ಕ ಕಿಲೋಮೀಟರ್ಗೆ 17 ರೂಪಾಯಿದಂಚ ನಿಗಂಟ ಮಲ್ತದಂಡ. ಕಾಪುನವು ಸುರುತ 15 ನಿಮಿಷಗೂ ಕಾಸಿಜ್ಜಿ 5 ಬೊಕ್ಕ 15 ನಿಮಿಷಗೂ 5 ರೂಪಾಯಿ ಒಟ್ಟುಗು ಇರುವ ಕಿಲತಾತ್ ಸರಕು ಕೊನವಲಿ ಒರಿ ಕಡ್ಡಾಯವಾದ ರಿಕ್ಷಾಡುಪ್ಪೋಡು 5 ಬೊಕ್ಕ ಇರುವ ಕಿಲೋಕು 500 ರೂಪಾಯಿ ಹೆಚ್ಚಿಗೆ ಕುರುಡಾಪುಂಡು. ರಾತ್ರಿ 10 ಕಾಂಡೆ 5 ಮುಟ್ಟಾಯಿಂದ 1.5 ಪಾಲ್ದೆ ತೊನೆರೆ ಅವಕಾಶ ಉಂಡು. ರಿಕ್ಷಾಲಿಗೆ ಕಲರ್ ಕೋಡ್ ನಿಗಂಟಾದಿತ್ತದು ವಲಯ ಒಂಜಿ ಕುಡ್ಲ ನಗರುಡು ಮಾತಾ ನಮೂನೆದ ರಿಕ್ಷಾಲು ಈ ಆಟೋ ರಿಕ್ಷಾಲ್ ಸೇರ್ದು ಮಾತಲ ಕಪ್ಪು ಬೊಕ್ಕ ಮಂಜಲ್ ಬಣ್ಣ ಈ ದುಂಬೆ ನಿಗಂಟಾತಂಡ. ಪೊಲೀಸ್ ಇಲಾಖೆಡು ಪುದರ್ದೆತ್ತೊಂದ ಕೊರ್ಪನ ಸ್ಟಿಕ್ಕರ್ನ 4 ರಿಟ್ ಲಕ್ಕದ ತೂಜಿನಂಚ ಕಡ್ಡಾಯವಾದ ಅಂಟವಡು. ವಲಯ ರಡ್ಡು ಕುಡ್ಲ ಗ್ರಾಮಾಂತರ ಗಾಡಿಲಿಗೆ ಈ ದುಂಬೆ ಕಪ್ಪು ಮಂಜಲ್ ಬಣ್ಣ ಇತ್ತದು ಪೊಲೀಸ್ ಇಲಾಖೆ ಕೊರ್ನ ವಲಯ ರಡ್ಡು ಪನ್ಪನ ಸ್ಟಿಕ್ಕರ್ನ ಕಡ್ಡಾಯ 4 ಮೆಟ್ಲ ಅಂಟಾದುಪ್ಪೋಡು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಪಿದಡ್ಪಾಯಿನ ಅಧಿಸೂಚನೆಡು ತಿರಿಪಾದಡ. ತೋಟಗುಪ್ಪೋದು ಕರೆಂಟ್ ವೈರ್ ತಾಗದ ಬೆಳ್ತಂಗಡಿ ಕಲ್ಮಂಜ ಗ್ರಾಮದ ಕರಿಯ ನೆಲ ಕರುಮಿಲ್ಲದ ಉದಯಗೌಡ ಜೀವಕಳೆವನ್ನ ಕೇಸಡು 3 ಆರೋಪಿಲಿನ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪತ್ತದೇರು. ತೋಟಗುಪ್ಪೋದು ಕರೆಂಟ್ ವೈರ್ ತಾಗದುವರಿ ಜೀವಕಳೆವನ್ನ ಕೇಸಡು 3 ಆರೋಪಿಲಿನ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪತ್ತದೇರ. ಬೆಳ್ತಂಗಡಿ ಕಲ್ಮಂಜ ಗ್ರಾಮದ ಕರಿಯನೆಲ ಕರಂಬಿಲ್ದ 43 ವರ್ಷ ಪ್ರಾಯದ ಉದಯಗೌಡ ಕರೆಂಟ್ ಜಂತಿ ತಾಗದು ತೀರ್ತಿತ್ತೇರ. ಈ ಕೇಸಡು ಕಲ್ಮಂಜ ಗ್ರಾಮದ ಕರಿಯನೆಲತ 51 ವರ್ಷ ಪ್ರಾಯದ ಹರೀಶ್ ಗೌಡ 30 ವರ್ಷದ ಪ್ರಶಾಂತ್ 21 ವರ್ಷದ ಸುಮಂತ್ ಬಂಧನಾಯನ ಆರೋಪಿಲಾದುಲ್ಲೇರ. ಮೊಕ್ಲು ರೇಖ್ಯಾ ಗ್ರಾಮದ ಎಂಜರ ಜಾಗಿಡೊಪ್ಪುನ ನಿಗಂಟದ ಮಾಹಿತಿ ತಿಕ್ಕದ ಪೊಲೀಸರು ಕಾರ್ಯಾಚರಣೆ ನಡಪಾದ ಪತ್ತದೇರ. ಬೆಳ್ತಂಗಡಿ ತಾಲೂಕು ಕಲ್ಮಂಜ ಗ್ರಾಮದ ಕರಿಯನೆಲತ ಕರಂಬಿತ್ತಿಲ್ದ ಶೀನಪ್ಪ ಗೌಡರ ನಮಗೆ ಉದಯಗೌಡ ತೋಟಗುವಪ್ಪನ ಸಾಧಿ ನಡುಟ್ಟು ಶಿವಪ್ಪ ಗೌಡ ಪನ್ಪುನರ್ನ ಪಡೀಲ್ಪುರ್ನ ಕಂಡುಡು ಸಂಶಯ ರೀತಿಡು ಜೀವ ಬಿಡ್ತಿದ್ದೇರ. ಈ ಬಗೆಟಾರನ ಅಣ್ಣೆ ಯೋಗೀಶ್ಗೆ ಧರ್ಮಸ್ಥಳ ಪೊಲೀಸರಿಗೆ ಕೊರನ ದುಡ್ದಂಚ ಸ್ಟೇಷನ್ ಅಸಹಜ ಸಾವು ಪಂಡದ ಕೇಸ್ ಪಾಡ್ದಿತ್ತಂಡ. ಆರೋಪಿలను ತುರ್ತು ಪತ್ತಡೊಂದು ಒತ್ತಾಯ ಮಲ್ತದ ಕಾಂಗ್ರೆಸ್ ಕಾರ್ಯಕರ್ತರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎದುರು ಪ್ರತಿಭಟನೆ ನಡಪಾದಿತ್ತರ. 2 ದಿನ ತೌಲೈ ಆರೋಪಿಲನ್ ಪತ್ತುವಾಂದು ಪಣ್ಣಿನ ಪೊಲೀಸರು ಆರೋಪಿಲಿನ ಪತ್ತದೇರ. ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಕಾರ್ಯದ ಮಿತ್ ಸುಳ್ಯಗುಪ್ಪನ ಪುರ್ತಡು ಶುಕ್ರವಾರ ಕಾಂಡೆ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗೂ ಹೋದು ಇಸೇಸ ಪೂಜೆ ಸಂದಾದ ಆಶೀರ್ವಾದ ನಟ್ಟೊಂದು ಪ್ರಸಾದದ ತೊಂಡೆರು. ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ಕಾರ್ಯಮಿತ್ ಸುಳ್ಯಗುಪ್ಪನಗ ಪುರ್ತುಡು ಶುಕ್ರವಾರ ಕಾಂಡೆ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಗೂ ಹೋದು ಆಶೀರ್ವಾದ ನಟ್ಟೊಂದು ಪ್ರಸಾದದ ತೊಂಡೆರ. ದೇವಸ್ಥಾನದ ಆಡಳಿತ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಯರನ್ನು ಎತ್ಕೊಂಡೆರ. ಜಿಲ್ಲಾಧಿಕಾರಿ ಪೊಳಲಿ ರಾಜರಾಜೇಶ್ವರಿ ದೇವರಿಗೆ ಇಸೇಸ ಪೂಜೆ ಸಂದಾಯ್ತ ಮಲ್ತೆರ. ಪ್ರಧಾನ ಪೂಜೆ ಮಲ್ಪನ ಪರಮೇಶ್ವರ ಭಟ್, ಪೂಜೆ ಮಲ್ಪನ ಅನಂತ ಭಟ್, ಮಾಧವ ಮಯ್ಯ, ಅನುವಂಶಿಕ ಮೊಕ್ತೇಸರ ಡಾಕ್ಟರ್ ಮಂಜಯ್ಯ, ದೇವಸ್ಥಾನದ ಕಾರ್ಯತೋವನ್ನಾಧಿಕಾರಿ ಪ್ರವೀಣ್, ಪಂಚಾಯತ್ ಗುರುಕಾರ್ಯರು ಪಳ್ಳಿಪಾಡಿ ಚಂದ್ರಹಾಸ ಈ ಪೊರ್ತುಡಿದ್ದೇರ. ಮಣಿಪಾಲ ಆಸ್ಪತ್ರೆಲಿನ ಲಿವರ್ ಕಸಿ ತಜ್ಞರನ ಕೂಟ ಕರಿನ ಆಜಿ ವಾರುಲೆಡ್ ಕುಡ್ಲದ ಜ್ಯೋತಿಡ್ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದ KMC ಆಸ್ಪತ್ರೆಡ್ ಮೆದುಳು ಕಾರ್ಯ ಮಲ್ಪಂದೆ ಎತ್ತಿನ ಯಕ್ರತನ ಅಗತ್ಯ ಒಪ್ಪುನಕ್ಲಿಗ್ ಕಸಿ ಮಲ್ತದ ಆಪರೇಷನ್ ಗೆಲ್ಮೆ ಪಡೆತಿರ. ಈ ಬಗೆಟ್ ಮಣಿಪಾಲ ಆಸ್ಪತ್ರೆಲಿನ ಮುಖ್ಯ ಯಕ್ರತ್ ಕಸಿ ಆಪರೇಷನ್ದ ಡಾಕ್ಟರ್ ರಾಜೀವ್ ಲೋಚನ್ ಸುದ್ದಿ ಕುಟ್ಟುಡು ಮಾಹಿತಿ ಕೊರಿಯರ. ಮಣಿಪಾಲ ಆಸ್ಪತ್ರೆಲಿನ ಲಿವರ್ ಕಸಿ ತಜ್ಞರನ ಕೂಟ ಕರಿನ ಆಜಿವಾರಲೆಡ್ ಕುಡ್ಲದ ಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದ KMC ಆಸ್ಪತ್ರೆಡ್ ಮೆದುಳು ಕಾರ್ಯ ಮಲ್ಪಂದ ಎತ್ತಿನ ಯಕೃತನ ಅಗತ್ಯ ಉಪ್ಪುನಕ್ಲಿಗ್ ಕಸಿ ಮಲ್ತದ ಆಪರೇಷನ್ ಗೆಲ್ಮೆ ಪಡೆತಿರ. ಈ ಬಗೆಟ್ ಮಣಿಪಾಲ ಆಸ್ಪತ್ರೆದ ಮುಖ್ಯ ಯಕೃತ್ ಕಸಿ ಆಪರೇಷನ್ದ ಡಾಕ್ಟರ್ ರಾಜೀವ ಲೋಚನ್ ಸುದ್ದಿ ಕೊಟ್ಟಡ್ ಪಾತಿರ್ದು ಮಾಹಿತಿ ಕೊರಿಯರ. ಮಣಿಪಾಲ ಸಮೂಹ ಆಸ್ಪತ್ರೆಲಿನ ಎಡೇನ ತೆರಿನ ಡಾಕ್ಟರ್ಲೆನ ಮಾತಾ ಕಲ್ಪು ಚಾತುರ್ಪದ ಒಟ್ಟುಗು ಎಂಕುಲು ಕಸಿ
ಅಗತ್ಯ ಉಪ್ಪುನ ಸೇಕದಕ್ಲೆಗ್ ಲೋಕಮಟ್ಟದ ಆರೈಕೆ ಮಲ್ತೊಂದುಲ್ಲ ಎಡೇನ ಅನುಭವ ಎತ್ತಿನ ಎಡ್ಡೆ ಕಲ್ತಿನ ಕೂಟದ ಗಟ್ಟಿ ನೆಟ್ವರ್ಕ್ದ ಒಟ್ಟುಗು ಕರಾವಳಿ ಭಾಗದ ಕುಡ್ಲ ಮಣಿಪಾಲ ಬೊಕ ಗೋವಾಡುಪ್ಪುನ ಮಣಿಪಾಲ ನೆಟ್ವರ್ಕ್ ಆಸ್ಪತ್ರೆಲಿಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ನನಮಿತ್ತೆ ಏಪಲ ನಡಪಣೊಂದು ಪಂಡೆರ ಆಸ್ಪತ್ರೆ ಮಾತ ಸಿಕ್ಲಿಗ್ ಮರ್ದಡು ಬೊಕ ಆಪರೇಷನ್ ಮರ್ದ ಕೊರಿಯರೆಂದು ಉಪ್ಪುನ ಡಾಕ್ಟರ್ಲೆನ ಕೂಟ ಹೊಂದುದುಂಡು ಮಣಿಪಾಲ ಆಸ್ಪತ್ರೆ ನೆಟ್ವರ್ಕ್ ದ ಸೂಪರ್ ಸ್ಪೆಷಾಲಿಟಿ ಟ್ರಾನ್ಸ್ಪ್ಲಾಂಟ್ ಕೂಟ ಹೆಚ್ಚ ಟ್ರೈನಿಂಗ್ ಪಡೆಯನ ಬೊಕ ಅನುಭವದ ಯಕೃತ್ ಕಸಿ ಆಪರೇಷನ್ ದಕ್ಲೆನ ಹೊಂದುದುಂಡು ಅಕುಲು ಎನ್ಮನು ದುಡ್ದಲ ಹೆಚ್ಚ ಕಸಿ ಕಟ್ಟುನೆನ ಗೆಲ್ಮಿಡ ನಡಪಾದಿರೆಂದು ವೈದ್ಯಾಧಿಕಾರುಲು ತೆರಿಪಾಯರ ಮರ್ದ ಮಲ್ಪಾದ ಗುಣ ಐನಕ್ಲು ಖುಷಿ ಪಟ್ಟದು ಡಾಕ್ಟರ್ ನಕ್ಲಿಗೆ ಸೊಲ್ಮೆ ಸಂದಾಯರ ಡಾಕ್ಟರ್ ಸಂದೀಪ್ ಗೋಪಾಲ್, ಡಾಕ್ಟರ್ ಅನುರಾಗ ಶೆಟ್ಟಿ, ಡಾಕ್ಟರ್ ಲೋಹಿತ್ ಶೆಟ್ಟಿ, ಡಾಕ್ಟರ್ ಶಿರಣ್ ಶೆಟ್ಟಿ, ಡಾಕ್ಟರ್ ಸುರೇಶ್ ಶೆಣೈ, ಕೆಎಂಸಿ ಆಸ್ಪತ್ರೆದ ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಗಿರ್ ಸಿದ್ದಿಕಿ ಸುದ್ದಿ ಕೊಟ್ಟುಡಿಕ್ತಾರೆ. Lot of credit goes to medical gastroenterologists, hepatologists, ಯಾರು ಪೇಷಂಟನ್ನು ಇಷ್ಟು ವರ್ಷ ನೋಡ್ಕೋತಾರೋ, ಲಿವರ್ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡ್ತಾರೋ, ಮತ್ತು ಟ್ರಾನ್ಸ್ಪ್ಲಾಂಟ್ಗೆ ಸೂಕ್ತರನ್ನಾಗಿ ಗುರುತಿಸ್ತಾರೋ, ಮತ್ತು ಕರೆಕ್ಟ್ ಟೈಮ್ಗೆ ರೆಫರ್ ಮಾಡ್ತಾರೋ, ಮತ್ತು ಟ್ರಾನ್ಸ್ಪ್ಲಾಂಟ್ ನಂತರ ನೋಡ್ಕೋತಾರೋ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ವಿಷಯ. ಸೊ ನಾವು ಹೇಳಬೇಕಾದ್ರೆ ಇದು ಲಿವರ್ದು ಟ್ರೀಟ್ಮೆಂಟ್ ಏನಿದೆ ಅದು ಲಿವರ್ ಅಂಗದಷ್ಟೇ ಕಾಂಪ್ಲೆಕ್ಸ್. ಸೊ ಲಿವರ್ ನಮ್ಮ ದೇಹದ ಬ್ಯಾಟ್ರಿ ಅಂತ ಹೇಳ್ತೀವಿ, ಅದು ನಮ್ಮ ದೇಹದ ಇಂಜಿನ್. ಸೊ ಇಂಥ ಅಂಗನ ನಾವು ಟ್ರೀಟ್ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಅದು ಸುಮಾರು ಅಟ್ಲೀಸ್ಟ್ ತುಂಬ ಜನ ಬೇಕಾಗ್ತಾರೆ. ಸೊ ಈ ಥರ ಕಾಂಪ್ಲೆಕ್ಸ್ ಅಂಗನ ನೋಡಿಕೊಂಡು ಅದಕ್ಕೆ ಶುಶ್ರೂಷೆ ಮಾಡಿ ಅದಕ್ಕೆ ಕಸಿ ಮಾಡೋ ತನಕ ಕ್ಷಮತೆ ನಮ್ಮಲ್ಲಿ ಮಂಗಳೂರು ಮತ್ತು ಈ ಕರಾವಳಿ ಪ್ರದೇಶದಲ್ಲಿ ಬಂದಿದೆ, ಮುಂಚೆಯಿಂದನೂ ಇದೆ. ಆದರೆ ಇವಾಗ ಎಲ್ಲ ಒಟ್ಟಿಗೆ ಕೂಡಿ ಬಂದಿದ್ದೇವೆ. ಸೊ ಇವಾಗ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಲಿಕ್ಕಾಗುತ್ತೆ. The entire gamut of medical specialties come together to perform this one procedure, which is the most complex procedure. However, we have the infrastructure and the know-how and the team to conduct this procedure. So we wanted to actually give this information to everyone, because in this coastal belt, we don't have a center where this is done on a routine basis. We are among the few hospitals where these cases have been done successfully in the last 1.5 months and prior to that as well. And we have now the complete understanding, know-how, infrastructure, team, and the entire requirement to do this cases on a regular basis. In month of June, I registered here in Mangalore KMC. ಯಾರೋ ಪುಣ್ಯವಂತರು ಡೊನೇಷನ್ ಮಾಡಿದರು. ಅವ್ರ ಆರ್ಗನ್ಸ್ ಅಲ್ಲ, ಸಂಬಂಧ ಯಾರು ಕೊಡಲಿಲ್ಲ, ಒಳಗುಟ್ಟಿನ ಯಾರು ಕೊಡಲಿಲ್ಲ, ಯಾರೋ ಡೊನೇಷನ್ ಮಾಡಿದರು. ಅದು ನನಗೆ ಅದೃಷ್ಟ ಇತ್ತು, ನನ್ನ ಪುಣ್ಯ. ಐ ಗಾಟ್ ಇಟ್. ಆಪ್ರೇಷನ್ ಹೇಗೆ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದರು 12 hours ಆಪ್ರೇಷನ್ ಮಾಡಿದ್ರು ಅಂತ ಹೇಳಿ. ಐ ಡೋಂಟ್ ನೋ. ಆಫ್ಟರ್ ದ್ಯಾಟ್ ಟ್ರೀಟ್ಮೆಂಟ್ ನನಗೆ 24 hours ಡಾಕ್ಟರ್, ನನ್ನ ಕಣ್ಣು ತೆಗೆಯುವಾಗ ಡಾಕ್ಟರ್, ಮಿನಿಟ್ ಟು ಮಿನಿಟ್ ವಾಚಿಂಗ್ ಮೀ. ಈ ಡಾಕ್ಟರ್ ಆಗಲಿ, ಸಿಸ್ಟರ್ ಆಗಲಿ, ಆಯ ಆಗಲಿ, ನರ್ಸ್ ಆಗಲಿ, ಸುಮಾರು ಜನ ಬಂದು ಕೇಳೋದು, ಹೇಗಿದ್ದೀರಿ ಆಯ್ತಲ್ರಿ ಅಂತೇಳಿ. ಐ ಡೋಂಟ್ ನೋ ಹೂ ಆರ್ ದೇರ್. ಬಂದು ನನ್ನ ಹತ್ರ ಮಾತಾಡಿ ಹೋಗ್ತಿದ್ರು. ಐ ಫೀಲ್ ವೆರಿ ಹ್ಯಾಪಿ. ಒಡಿಪು ಕುಂಜಿಬೆಟ್ಟುದ ಅದಿತಿ ಗ್ಯಾಲರಿಡ್ ಅಮೇರಿಕೊಡು ಪುಟ್ಟದಿನ ದೃಢವೃತ ಗೋರಿಕ್ ಪನ್ಪನರ್ನ ದಿವ್ಯ ಕಲಾ ಪುದರ್ದ ಕಲಾ ಪ್ರದರ್ಶನ ಉದಿಪನಾಂಡ್ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆದ ಡೀನ್ ಡಾಕ್ಟರ್ ಶರತ್ ರಾವ್ ದಿವ್ಯ ಕಲಾ ಪ್ರದರ್ಶನ ಉದಿಪನ ಮಲ್ತೆರ. ಒಡಿಪು ಕುಂಜಿಬೊಟ್ಟುದ ಅದಿತಿ ಗ್ಯಾಲರಿಡ್ ಅಮೇರಿಕೊಡು ಪುಟ್ಟದಿನ ದೃಢವೃತ ಗೋರಿಕ್ ಪನ್ಪನರ್ನ ದಿವ್ಯ ಕಲಾ ಪುದರ್ದ ಕಲಾ ಪ್ರದರ್ಶನ ಉದಿಪನಾಂಡ್ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆದ ಡೀನ್ ಡಾಕ್ಟರ್ ಶರತ್ ರಾವ್ ದಿವ್ಯ ಕಲಾ ಪ್ರದರ್ಶನ ಉದಿಪನ ಮಲ್ತೆರ. ಅದಮಾರ ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ತೆನಸು ಪನ್ಪನ ಶಬ್ದ ಬಜಿ ಬಂಜಿದ ಸೂತಗ್ಗಾಂಡ ಯಾವಂದು ನಮ್ಮ ತೂಪನ ಪ್ರತಿಯೊಂದು ದೃಶ್ಯಲ ತೆನಸು ಆವಡು ಇಂದೆರ್ದು ನರಮಾನ್ಯನ ಆಧ್ಯಾತ್ಮಿಕ ಬುಲಿಚಲು ಸಾಧ್ಯ ಆಪನೊಂದು ಪಂಡಿರ. ಅದಿತಿ ಗ್ಯಾಲರಿ ಆಡಳಿತ ವಿಶ್ವಸ್ತರು ಡಾಕ್ಟರ್ ಕಿರಣ್ ಆಚಾರ್ಯ ಮಾಹಿತಿ ಕೊಡ್ದು ನವೆಂಬರ್ 4 ಬೊಕ ಆಜೀಕ್ ಕಾಂಡೆ 12 ರಾತ್ರಿ 7 ಮುಟ್ಟ ಪ್ರದರ್ಶನ ತುಯರೆ ಅವಕಾಶ ಉಂಡೊಂದು ಪಂಡೆರ. ಅದಿತಿ ಗ್ಯಾಲರಿದ ವಿಶ್ವಸ್ತರಾಯಿನ ಪ್ರತಿಮಾ ಆಚಾರ್ಯ ಆಸ್ಟ್ರೋ ಮೋಹನ್ ಈ ಪೊರ್ತುಡಿತ್ತೆರ. ಹಿಂದೂ ಸಮಾಜನು ಒಂಜೇ ಸೂತ್ರೋಡು ಸೇರ್ಸವನ ಬಗೆಟ್ ನವೆಂಬರ್ 6 ಇರುವ ಮುಟ್ಟ ದೇಶದೊರ್ಮೆಡ್ ವಿಶ್ವ ಹಿಂದೂ ಪರಿಷತ್ ಹಿತಚಿಂತಕ ಅಭಿಯಾನದಿ ಒಂದಾಂದ್ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಕಾರ್ಯಗುರು ಕಾರ್ಯರು ಪ್ರೊಫೆಸರ್ MB ಪುರಾಣಿಕ್ ಪಂತೆರ.
ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯಗುರ್ಕಾರ್ಯರ ಪ್ರೊಫೆಸರ್ MB ಪುರಾಣಿಕ್ ಕುಡ್ಲಡು ಸುದ್ದಿ ಕೊಟ್ಟು ಪಾತಿರ್ದು ನವೆಂಬರ್ 6 ಇರುವ ಮುಟ ನಡಪವನ ವಿಶ್ವ ಹಿಂದೂ ಪರಿಷತ್ ಹಿತಚಿಂತಕ ಅಭಿಯಾನದ ಬಗೆಟ್ ಮಾಹಿತಿ ಕೊರಿಯರ ಹಿಂದೂ ಸಮಾಜನು ಒಂಜೇ ಸೂತ್ರೋಡು ಸೇರ್ಸವನ ಬಗೆಟ್ ಹಿಂದೂ ರಾಷ್ಟ್ರ ಹಿಂದೂ ಸಮಾಜ ಹಿಂದೂ ಧರ್ಮಗೂ ಎದುರಾಪನ ಸಮಸ್ಯೆಲೇನು ಪರಿಹಾರ ಮಲ್ಪನ ಬಕ ಸಮಾಜನು ಸಂಘಟನೆ ಮಲ್ಪನ ಬಗೆಟ್ ಈ ಅಭಿಯಾನ ಅತಿ ಒಂದುಂಡು ದೇಶದೊರ್ಮೆಡ್ 1.5 ಲಕ್ಷ ಗ್ರಾಮಲೆಡ್ 1 ಕೋಟಿ ಹಿತಚಿಂತಕರನ್ನು ಕರ್ನಾಟಕ ರಾಜ್ಯಡು 5 ಲಕ್ಷ ಹಿತಚಿಂತಕರನ್ನು ಜೋಡಿಸವನ ಉದ್ದೇಶವನ್ನು ಹೊಂದಿದ ವಿಶ್ವ ಹಿಂದೂ ಪರಿಷತ್ ಶುರುವಾದ ಅಶ್ಪ ಮುಗಿತು ನಡೆದವರ ಎಂಕ್ಲಿನ ಸಂಘ ಹಳ್ಳಿಡು ಬುಳಿವುಡೊಂದು ಎಂಕ್ಲು ಈ ಹಿತಚಿಂತಕ ಅಭಿಯಾನ ಶುರು ಮಲ್ತಾಂದು MB ಪುರಾಣಿಕ್ ಪಂಡಿರ. ವಿಶ್ವ ಹಿಂದೂ ಪರಿಷತ್ತು ಹಳ್ಳಿಗಳಲ್ಲಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಇದು ಕಾರ್ಯಾಚರಣೆ ಮಾಡಬೇಕು. ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಮೆಂಬರ್ಶಿಪ್ ಅಂತ ಇಲ್ಲ, ಅದರಲ್ಲಿ ಚಿಂತಕರು ಅಂತೇಳಿ ನಮಗೆ ಯಾವುದೇ ರಾಜಕೀಯ ಪಕ್ಷ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಹಿಂದೂ ಧರ್ಮ ಅಥವಾ ನಮ್ಮ ಧೋರಣೆಗಳಿಗೆ ಯಾರು ಪೂರಕವಾಗಿ ಸ್ಪಂದಿಸ್ತಾರೆ ಅವರ ಸಹಕಾರವನ್ನು ಯಾಚಿಸುವ ತಗೊಳ್ಳುವ ನಮ್ಮ ಉದ್ದೇಶಕ್ಕೆ ಅವರನ್ನು ಜೋಡಿಸುವಂಥ ಒಂದು ಕೆಲಸ. ಅದಕ್ಕೆ ನಾವು ಹಿತಚಿಂತಕರ ಅಭಿಯಾನ ಅಂತೇಳಿ ಹಾಕ್ಕೊಂಡಿದ್ದೇವೆ. ನವೆಂಬರ್ 6ರಿಂದ 20ರವರೆಗೆ ಸುಮಾರು 15 ದಿವಸಗಳ ಕಾಲ ದೇಶಾದ್ಯಂತ ಈ ಹಿತಚಿಂತಕರ ಅಭಿಯಾನ ನಡೀತಾ ಇದೆ. 1.5 ಲಕ್ಷ ಹಳ್ಳಿಗಳಿಗೆ 1.5 ಕೋಟಿ ಜನಗಳನ್ನು ಸಂಪರ್ಕಿಸಿ ಅವರನ್ನು 20 ರೂಪಾಯಿ ಕೊಟ್ಟು ಹಿತಚಿಂತಕರಾಗಿ ಅವರನ್ನು ನಾವು ನೋಂದಾಯಿಸಿಕೊಳ್ಬೇಕು. ಪ್ರಾಂತ್ಯ ಜತೆ ಕಾರ್ಯಂತರ ಶರಣ್ ಪಂಪೇಲ್ ಪಾತಿರ್ದು ಇಡೀ ಅಭಿಯಾನಡು ಇಲ್ಲ ಮುಟ್ಟರೆ ಉಲ್ಲ ಇಡೀ ಹಿಂದೂ ಸಮಾಜನು ಜೋಡ್ಸಾವಡು ಪನ್ಪನವು ಎಂಕ್ಲಿನ ಉದ್ದೇಶ ಆದುಂಡು ಈ ದುಂಬಿ ಹಳ್ಳಿಡ್ ಅಕ್ರಮ ಸಾಗವನ ಕೈಕಂಜಲಿನ ಎಂಕ್ಲು ಬಚಾವ್ ಮಲ್ತದ ಲವ್ ಜಿಹಾದ್ಗೆ ಬಲಿಯಾಪನ ಸೋದರಿಯರನ್ನು ಬಚಾವ್ ಮಲ್ತದ ಸೇವಾ ಕಾರ್ಯ ಸತ್ಸಂಗಡು ಎಂಕ್ಲು ಜನ ಜಾಗೃತಿ ದಂಚಿನ ಕಾರ್ಯಕ್ರಮ ಮಲ್ತದ 15 ವರ್ಷದ ಮಿತ್ತದಕ್ಲಿನ ಎಂಕ್ಲು ಅಭಿಯಾನಡು ಸೇರ್ಸಾವಂದು ಪಂಡಿರ. ಸಾವಿರಾರು ಹಸುಗಳನ್ನು ಬಜರಂಗ ದಳದ ಮುಖಾಂತರ ನಾವು ಕರ್ನಾಟಕದಲ್ಲಿ ರಕ್ಷಣೆ ಮಾಡಿದ್ದೇವೆ. ನೂರಾರು ಹಿಂದೂ ಹೆಣ್ಮಕ್ಕಳನ್ನು ಲವ್ ಜಿಹಾದಿಗೆ ಬಲಿಯಾದ ಸಂದರ್ಭದಲ್ಲಿ ಆ ಹೆಣ್ಮಕ್ಕಳ ರಕ್ಷಣೆಯನ್ನು ನಾವು ಮಾಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಸೇವಾ ಪ್ರಕಲ್ಪಗಳ ಮುಖಾಂತರ ವಿಶ್ವ ಹಿಂದೂ ಪರಿಷತ್ ಸೇವಾ ಚಟುವಟಿಕೆ ಮಾಡ್ತಾ ಇದೆ. ನೂರಾರು ಸತ್ಸಂಗಗಳ ಮುಖಾಂತರ ನಾವು ಜನಜಾಗೃತಿಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡಿಕೊಂಡು ಬರ್ತಾ ಇದೆ. ಒಟ್ಟು ಇಡೀ ಕರ್ನಾಟಕದಲ್ಲಿ 2,000 ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗ್ತಾಯಿದೆ. 2024ಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ 60 ವರ್ಷ ತುಂಬ ದೃಷ್ಟಿಯಿಂದ ನಮ್ಮ ಈ ಕೆಲಸವನ್ನು ಕರ್ನಾಟಕದ 5,000 ಗ್ರಾಮಗಳಿಗೆ ಕೊಂಡೋಗಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಅಭಿಯಾನವನ್ನು ಇವತ್ತು 5,000 ಗ್ರಾಮಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಕುಡ್ಲ ಅಶೋಕನಗರದ ದಂಬೇಲ್ ಫ್ರೆಂಡ್ಸ್ ದಂಬೇಲ್ ಮುಕ್ಕಲು ಬಿಜಯ್ ಕಾಪಿಕಾಡ್ದ ಚಿನ್ನರ ತಂಗುಧಾಮ ಆಶ್ರಮಡು ವರ್ಷಲ ಜೋಕ್ಲನ ಒಟ್ಟುಗು ದೀಪಾವಳಿ ಆಚರಣೆ ಮಲ್ತೊಂದಿತ್ತದು. ಈ ಸರ್ತಿ ಗುರುವಾರ ಆಚರಣೆ ಮಲ್ತಿರ. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ಬಕ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿದ ಒತ್ತು ಗುರ್ಕಾರ್ಯರು ಡಾಕ್ಟರ್ BG ಸುವರ್ಣರು ಗುರ್ಕಾರ್ಮೆ ವಹಿಸ್ತಿದ್ದಾರೆ. ಜೋಕ್ಲಿನ ಒಟ್ಟುಗು ದೀಪಾವಳಿ ಆಚರಣೆ ಮಲ್ಪುನ ಅತ್ತಂಡ ಒವ್ಯ ಸಂತೋಷನ್ ಪಟ್ಟೊಂದು ಆಚರಣೆ ಮಲ್ತಂಡ ಐಟು ತಿಕ್ಕುನ ಖುಷಿ ಸಮಾಧಾನ ಬೇತವ ಇಟ್ಲ ತಿಕ್ಕಂದ. ಕುಡ್ಲ ಅಶೋಕನಗರದ ದಂಬೇಲ್ ಫ್ರೆಂಡ್ಸ್ ದಂಬೇಲ್ ಮುಕ್ಲು ಬಿಜಯ್ ಕಾಪಿಕಾಡ್ದ ಚಿನ್ನರ ತಂಗುಧಾಮ ಆಶ್ರಮಡು ವರ್ಷಲ ಜೋಕ್ಲಿನ ಒಟ್ಟುಗು ದೀಪಾವಳಿ ಆಚರಣೆ ಮಲ್ತೊಂದು ಬೈದೇರ. ಈ ಸರ್ತಿದ ದೀಪಾವಳಿ ಆಚರಣೆ ಗುರುವಾರ ಅಟ್ಟಣೆ ಆದಿತ್ತಂಡ. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ಬಕ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿದ ಒತ್ತು ಗುರ್ಕಾರ್ಯರ ಡಾಕ್ಟರ್ BG ಸುವರ್ಣ ಗುರ್ಕಾರ್ಮೆ ವಹಿಸಿದ ಬಿನ್ನೇರ್ನ ಒಟ್ಟು ಸೇರಿಗೆಡ್ ಕಾರ್ಯಕ್ರಮ ಉದಿಪನಾಂಡ. ಫ್ಲಾಶ್ ಎಲೆಕ್ಟ್ರಿಕಲ್ ಯಜಮಾನರ ಬೆನೆಟ್ ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರ ಪದ್ಮನಾಭ ಮೀನ್ ಬಿನ್ನೇರಾದ ಪಾಲ್ದಿತ್ತೊಂದು ಕಾರ್ಯಕ್ರಮ ಉದ್ದೇಶಿತದ ಪಾತಿರ್ದ ಜೋಕ್ಲಿಗೆ ಎಡ್ಡಿಪು ಬಯಕೆಯರ. ನಿಮಗೆ ಈಗ ಸುಡುಮದ್ದೆಲ್ಲ ಬಿಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅದನ್ನು ನೀವು ಆಚರಿಸಿಕೊಂಡು ಇನ್ನು ಭವಿಷ್ಯಕ್ಕೆ ನೀವು ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಒಳ್ಳೆಯ ವಿದ್ಯೆ ಕೊಟ್ಟು ಆ ವಿದ್ಯೆಯನ್ನು ನೀವು ಸರಿಯಾಗಿ
ಕಲಿತು ಯಾರೆಲ್ಲ ಯಾವ ಯಾವ ತಲೆಗಚ್ಚು ಮಾಡ್ತೀರಾ, ಒಂದು ಡಾಕ್ಟ್ರ್ ಆಗಬೇಕಿರ್ಬೋದು, ಕೆಲವರಿಗೆ ವಕೀಲರಾಗಿರ್ಬೋದು, ಇನ್ನೊಂದು ಇಂಜಿನಿಯರ್ ಆಗಿರ್ಬೋದು. ಒಂದೊಂದು ಅಂಥ ನಿಮ್ಮನ್ನು ಗುರಿಯನ್ನು ಇಟ್ಟುಕೊಂಡು ನೀವು ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಚಿನ್ನರ ತಂಗುದಾಮದ ನಿರ್ದೇಶಕರು ಹಿಲ್ಡಾರಾಯಪ್ಪನ್ ಪಾತಿರ್ದ ದಂಬೆಲ್ ಫ್ರೆಂಡ್ಸ್ ಸಂಸ್ಥೆಗೆ ಸೊಲ್ಮೆ ಸಂದಯರು. ಡಂಬೆಲ್ ಕ್ಲಬ್ಬಿನ ಅಣ್ಣನವರು ಮೊನ್ನೆ ಬಂದಾಗ ನೀವು ನನ್ನ ಹತ್ರ ಹೇಳಿದ್ದೀರಿ, ಡಂಬೆಲ್ ಕ್ಲಬ್ಬಿನ ಅಣ್ಣನವರು ಬರಲಿಕ್ಕಿದ್ದಾರೆ, ಅವರು ಪಟಾಕಿ ಎಲ್ಲ ಬಿಡ್ಲಿಕ್ಕೆ ನಮ್ಮೊಟ್ಟಿಗೆ ಬಿಡ್ತಾರೆ ಅಂತ ಹೇಳಿದ್ದಾರೆ, ಮತ್ತು ನಮಗೆ ಡ್ಯಾನ್ಸ್ ಮಾಡಲಿಕ್ಕುಂಟು, ಪದ್ಯ ಹೇಳಲಿಕ್ಕುಂಟು ಅಂತ ನೀವು ಹೇಳಿದ್ದೀರಿ. ಅದು ನನಗೆ ನೆನಪಾಯಿತು. ಕೆಲವು ವರ್ಷಗಳಿಂದ ಡಂಬೆಲ್ ಕ್ಲಬ್ಬಿನವರು ಇಲ್ಲಿಗೆ ಬಂದು ನಿಮ್ಮೊಟ್ಟಿಗೆ ಸೇರಿಕೊಂಡು ದೀಪಾವಳಿಯನ್ನು ಆಚರಿಸುವಂಥ ಒಂದು ವಿಷಯ ನಾನು ನೋಡಿದ್ದೇನೆ, ಪ್ರತಿ ವರ್ಷ ನೋಡಿದ್ದೇನೆ, ಭಾಳ ಸಂತೋಷಪಟ್ಟಿದ್ದೇನೆ. ಮತ್ತು ಅವರ ಮೇಲೆ ನನಗೆ ಪ್ರತಿ ವರ್ಷ ಅವರ ಕಾರ್ಯಕ್ರಮದ ಮೇಲೆ ಮತ್ತು ಅವರ ವ್ಯಕ್ತಿತ್ವದ ಮೇಲೆ ತುಂಬ ರೆಸ್ಪೆಕ್ಟ್, ಅಂದರೆ ತುಂಬ ಅಭಿಮಾನ ಬೆಳೆದಿದೆ. ಡಾಕ್ಟರ್ BG ಸುವರ್ಣರು ಗುರ್ಕಾರ್ಮಿದ ಪಾತೆರ ಪಂಡದ ಚಿನ್ನರ ತಂಗುದಾಮದ ಜೋಕ್ಲೆ ಗಡ್ಡೆಪ್ಪು ಬೈಕ್ನೆತ ಒಟ್ಟುಗು ದಂಬೆಲ್ ಫ್ರೆಂಡ್ಸ್ ದ ಸಮಾಜ ಸೇವೆಗೆ ಮೆಚ್ಚುಗೆ ತೆರಿಪಾಯಿರ. ಇಲ್ಲಿ ಕೆಲಸ ಮಾಡುವಂಥ ಈ ಸಣ್ಣ ಪುಟ್ಟ ಅಣಿವುಗಳ ಕೆಲಸ ಮಾಡುವಂಥ ಎಲ್ಲ ತಾಯಂದಿರಿಗೂ ಎಲ್ಲ ಸಿಸ್ಟರಿಗೂ ನಾನು ಅಭಿನಂದಿಸುತ್ತೇನೆ. ಯಾಕೆಂದರೆ ಇವರನ್ನು ಚೆನ್ನಾಗಿ ನೋಡ್ತಾ ಇದ್ದೀರಿ, ಇವ್ರ ಮಕ್ಕಳು ನೋಡ್ತಾ ನಾವು ಈಗ ಎಷ್ಟೋ ವರ್ಷದಿಂದ ಬರ್ತಾ ಇದ್ದೇವೆ. ಮೊದಲ ಮಕ್ಕಳು ಇಲ್ಲಿಲ್ಲ, ಈಗ ಹೊಸ ಮಕ್ಕಳೆಲ್ಲ ಇದ್ದಾರೆ. ಆದರೆ ಎಷ್ಟೋ ವರ್ಷದಿಂದ ಬರ್ತಾ ಇದ್ದೇನೆ ನಾನು. ಬರುವಾಗ ಬೇರೆ ಬೇರೆ ಮಕ್ಕಳ ಈ ವರ್ಷ ಬೇರೆ ಮಕ್ಕಳೇ ಇದ್ದಾರೆ, ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಇವರ ವಿದ್ಯಾಭ್ಯಾಸ ಭಕ್ತಿ ಶಕ್ತಿಗೆಲ್ಲ ಕೊಡುವಂಥ ಇಲ್ಲಿಯ ಸಿಸ್ಟರ್ಗಳಿಗೆ ಮೊದಲು ನಾನು ವಂದನೆ ಮಾಡ್ತಾ ಇದ್ದೇನೆ. ದಂಬೆಲ್ ಫ್ರೆಂಡ್ಸ್ ದಂಬೆಲ್ ದ ಗುರುಕಾರ್ಯರು ಆನಂದ ದೇವಾಡಿಗ ಬೊಕ್ಕ ಮಾತಾ ಪದಾಧಿಕಾರುಲು ಸದಸ್ಯರು ರಡ್ಡ ಸಂಸ್ಥೆಲಿನ ಅಭಿಮಾನಿಲು ಪಾಲ್ಗೊಂಡರು. ಬಡ್ಸ ನೆಲಚಕ್ರ ಸುರ್ಸುರು ಕಡ್ಡಿ ಇಂಚ ಜೋಕ್ಲೆಗು ಕುಶಿತ ಪಟಾಕಿ ಪುಡಪುನ ಗೌಜಿದ ಒಟ್ಟುಗು ಮಾತೆರೆಗ್ಲ ಚೀಪೆ ಪಟ್ಟಿಯರು. 2022ನೇ ಸಾಲದ ಶೇಣಿ ಪ್ರಶಸ್ತಿನ ಆಟದ ಹಿರಿಯ ವೇಷಧಾರ ಕೊಳ್ಳಿಯೂರು ರಾಮಚಂದ್ರ ರಾಯರಿಗೂ ಕೊರ್ಪುಂಡು ಕುಡ್ಲದ ಉರುವ ಕೆನರಾ ಹೈಸ್ಕೂಲ್ ಸಭಾಂಗಣಡು ನವೆಂಬರ್ 13 ಕಿಡೀ ದಿನದ ಕಾರ್ಯಕ್ರಮ ಅಟ್ಟಣೆ ಮಾಲನಂದು ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು MR ವಾಸುದೇವ ಪಂತೆರು. ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ ದ ಗುರುಕಾರ್ಯರು MR ವಾಸುದೇವ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟಡು ಪಾತಿರ್ದ ಟ್ರಸ್ಟ್ ದ 2022ನೇ ಸಾಲದ ಶೇಣಿ ಪ್ರಶಸ್ತಿನ ಆಟದ ಹಿರಿಯ ಕಲಾವಿದರು ಕೋಳಿಯೂರು ರಾಮಚಂದ್ರ ರಾವರಿಗೆ ಕೊರ್ಪುಂಡು ಪ್ರಶಸ್ತಿ ಕೊರ್ಪನಲ್ಲಿ ನವೆಂಬರ್ 13 ಕುಡ್ಲಡ್ದಿ ಒಂದುಂಡು ಆನೆಕಾಂಡೆ ಒರಂಬರೆಡ್ದು ರಾತ್ರಿ ಒರಂಬರೆ ಮುಟ್ಟ ಒರುವ ಕೆನರಾ ಹೈಸ್ಕೂಲ್ ಸಭಾಂಗಣಡು ಕಾರ್ಯಕ್ರಮ ನಡಪುಂಡು ಯಕ್ಷಗಾನ ಅರ್ಥಗಾರಿಕೆ ನಾಟ್ಯ ಸ್ವರೂಪ ಸಮೀಕ್ಷೆ ಇಸೆಯಡು ಕೂಟ ಕಾಲೇಜಿದ ಜೋಕ್ಲಿಗೆ ಪೌರಾಣಿಕ ರಸಪ್ರಶ್ನೆ ಬೊಕ್ಕ ಆಟದ ಮುಖ ವರ್ಣಿಕೆದ ಪಂತ ಶೇಣಿ ಪ್ರಶಸ್ತಿ ಕೊರ್ಪುನ ಬೊಕ್ಕ ಗುರುದಕ್ಷಿಣೆ ಆಟ ನಡಪರೆ ಉಂಡು ಶೇಣಿ ಪ್ರಶಸ್ತಿ 30,000 ರೂಪಾಯಿ ಉಂಡು ವಾಸ್ತವ ಪಂಡೆರ. ಪ್ರಶಸ್ತಿ ಪ್ರದಾನ ದುಂಬತ್ತ ನವೆಂಬರ್ ಆಚಿಡ್ದು ಪದ್ರಾಡು ಮುಟ ಕುಡ್ಲದ ಉರುವ ಚಿಲಿಂಬಿ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರಡು ಶೇಣಿ ಸಂಸ್ಮರಣ ಹರಿಕಥಾ ಸಪ್ತಾಹ ಬೊಕ್ಕ ತಾಳೆಮದ್ದಲ ಅಟ್ಟಣೆ ಮಲ್ಲನಂದು ಹರಿಕಥಾ ಸಪ್ತಾಹ ಸಮಿತಿ ಗುರುಕಾರ್ಯರು ಕೂಡ್ಲು ಮಹಾಬಲ ಶೆಟ್ಟಿ ತೆರಿಪಾಯರು. ನವೆಂಬರ್ 6ರಿಂದ 12ರವರೆಗೆ ನಾವು ಇಲ್ಲಿ ಸ್ಥಳೀಯ ಶಿರ್ಡಿ ಸಾಯಿಬಾಬಾ ಮಂದಿರ ಗೃಹದಲ್ಲಿ ಶೇಣಿ ಗೋಪಾಲಕೃಷ್ಣ ಸಂಸ್ಮರಣಾ ಅಂಗವಾಗಿ ಹರಿಕಥಾ ಸಪ್ತಾಹ 7 ದಿವಸ ಹರಿಕಥಾ ಸಪ್ತಾಹವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ. 7 ದಿವಸದ ಹರಿಕಥಾ ಸಪ್ತಾಹ ಅದು 6ನೇ ತಾರೀಕಿಗೆ ಪ್ರಾರಂಭ ಆಗಲಿಕ್ಕಿದೆ. ಮಧ್ಯಾಹ್ನ 3 ಗಂಟೆಗೆ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಉದ್ಘಾಟನೆ ಆಗ್ತದೆ. ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆದರಣೀಯ ಡಾಕ್ಟರ್ ಹರಿಕೃಷ್ಣ ಪುನರೂರು ಮಾಜಿ ಕಸಾಪ ಅಧ್ಯಕ್ಷರು. ಆ ದಿವಸದ ಹರಿಕಥಾ ಸಪ್ತಾಹದ ಉದ್ಘಾಟನೆಯನ್ನು ಶಿರ್ಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತಸ್ಥರಾದಂತಹ ಸನ್ಮಾನ್ಯ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರು ಉದ್ಘಾಟಕರಾಗಿ ಭಾಗವಹಿಸಲಿಕ್ಕಿದ್ದಾರೆ. ಡಾಕ್ಟರ್ ಹರಿಕೃಷ್ಣ ಪುನರೂರು PV ರಾವ್ GK ಭಟ್ ಸೇರಾಜೆ ಸುದ್ದಿ ಕೊಟ್ಟಡಿದ್ದಾರೆ. ಸೂಪರ್ ಹಿಟ್ ಸಿನಿಮಾ ಕಾಂತಾರದ ಪಂಜುರ್ಲಿ ದೈವದಂಚ ವೇಷ ಪಾಡ್ದವೇನು ವಿಡಿಯೋ ಮಲ್ತದ ಇನ್ಸ್ಟಾಗ್ರಾಮ್ ಪೇಜ್ ಪಾಡ್ನ ಜವಂದಿ ಹೈದರಾಬಾದ್ ಮೂಲದ ಮೇಕಪ್ ಆರ್ಟಿಸ್ಟ್
ಶ್ವೇತಾ ಎಸ್ ರೆಡ್ಡಿಗೆ ತಾನು ಮಲ್ತಿನ ತಪ್ಪು ಪಂಡದು ಮನಸ್ಸುಗಾತನ ಅಂಚಾದ ಶ್ರೀ ಧರ್ಮಸ್ಥಳ ಕ್ಷೇತ್ರಡು ತಪ್ಪು ಕಾಣಿಕೆ ಪಾಡ್ದಲು. ಸೂಪರ್ ಹಿಟ್ ಸಿನಿಮಾ ಕಾಂತಾರದ ಪಂಜುರ್ಲಿ ದೈವದಂಚ ವೇಷ ಪಾಡ್ದು ಅವಿನ ವಿಡಿಯೋ ಮಲ್ತದ ಇನ್ಸ್ಟಾಗ್ರಾಮ್ ಪೇಜ್ಡ್ ಪಾಡ್ನ ಜವಂತಿಗೆ ತಾನು ಮಲ್ತಿನ ತಪ್ಪು ಪಂಡದು ಮನಸ್ಸುಗಾತನ ಅಂಚಾದ ಶ್ರೀ ಧರ್ಮಸ್ಥಳ ಕ್ಷೇತ್ರಗೂ ತಪ್ಪು ಕಾಣಿಕೆ ಪಾಡ್ದಲು. ಹೈದರಾಬಾದ್ ಮೂಲದ ಮೇಕಪ್ ಆರ್ಟಿಸ್ಟ್ ಶ್ವೇತಾ ಎಸ್ ರೆಡ್ಡಿ ಕಾಂತಾರ ಸಿನಿಮಾಡುಪ್ಪುನಂಚ ವೇಷ ಪಾಡ್ದ ನಲ್ತದ ಇನ್ಸ್ಟಾಗ್ರಾಮ್ ಪೇಜ್ಡ್ ಪಾಡ್ದಿತ್ತಲು. ತುಳುನಾಡ್ದ ಕಾಣಿಕದ ದೈವ ಪಂಜುರ್ಲಿದ ಅಳೆನ ವಿಡಿಯೋ ಭಾರಿ ಸುದ್ದಿ ಆಯ್ನಂಚನೆ ಸಾಮಾಜಿಕ ಜಾಲತಾಣಲೆಡ್ ಭಾರಿ ಇರೋದ ತೂಚಿದಿತ್ತಂಡು. ಅಂಚಾದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತಿನ ಶ್ವೇತಾ ಎಸ್ ರೆಡ್ಡಿ ಮಂಜುನಾಥೇಶ್ವರ ದೇವಸ್ಥಾನಡು ತಪ್ಪು ಹೊತ್ತೊಂದು ಕಾಣಿಕೆ ಪಾಡಿಯಲು ಐದು ಬಕ್ಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರೆಂತುದು ಮಾಪು ನಟ್ಟೊಂಡಲು. ಅಂದರೆ ತುಂಬಾ ಕಷ್ಟ ಆಯಿತು, ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇದು ಮಾಡಬಾರ್ದು ಅಂತ ಅವಾಗಲೇ ಗೊತ್ತಾಗಿತ್ತು. ನಾವು ಬೆಂಗಳೂರು ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಯಾವಾಗ ಕಮೆಂಟ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡಬಾರ್ದು ಅಂತ ಗೊತ್ತಾಯಿತು. ಸೊ ಏನು ಮುಂದೆ ಏನೂ ಆಗಬಾರ್ದು ಅಂತ ಧರ್ಮಸ್ಥಳಕ್ಕೆ ಬಂದು ತನಿಖೆ ಆಗಬೇಕು ಅಂತ ಹೇಳಿದ್ದೀವಿ. ನಾವು ಮೇಲಿಂದ ಯಾವ ತಪ್ಪು ಈ ಥರ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಆವತ್ತು ನಾನು ಬಿಡಲ್ಲ, ತಪ್ಪಾಗೋಯ್ತು. ಎಲ್ಲರಿಗೂ ಪ್ಲೀಸ್ ಸಾರಿ. ಮೇ ಬಿ ನಾನು ಯಕ್ಷಗಾನ ಇದು ಎಲ್ಲ ಒಂದೇ ಅಂತ ಅಂದ್ಕೊಂಡಿದ್ದೆ, ಬೇರೆ ಬೇರೆ ಅಂತ ಗೊತ್ತಾಯಿತು. ಸೊ ಇನ್ನೇನಿಂದ ತಪ್ಪು ಮಾಡಲ್ಲ. ನಿಮ್ಗೆಲ್ಲರಿಗೂ ನೋವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಷ್ಟೇ. ಅಂದರೆ ಒಡ್ಡಿರಾಗಬಾರ್ದು ಅಂತ ಗೊತ್ತಾಯಿತು. ಮತ್ತು ಯಾರು ಅದಕ್ಕೆ ತುಂಬಾ ರೂಲ್ಸ್ ಎಲ್ಲ ಇದೆ ಅಂತ ಗೊತ್ತಾಯಿತು. ಸೊ ನನಗೆ ಅಂದರೆ ಎಲ್ಲ ಆದಮೇಲೆ ಗೊತ್ತಾಗಿದೆ ಇದೆಲ್ಲ ಮಾಡಲೇಬಾರ್ದು, ತಪ್ಪು ಮಾಡ್ಬಿಡ್ತೀನಿ. ಸೊ ಅದಕ್ಕೆ ಇದಕ್ಕೆ ಬಂದಿದ್ದೀನಿ, ಏನೂ ಆಗಬಾರ್ದು, ಏನೂ ಆಗಬಾರ್ದು ಅಂತ ಮಂಜುನಾಥ. ನಾನು ಇದೆಲ್ಲ ಆದಮೇಲೆ ನಾನು ಕೋಲಾರ ಹೋಗಿ ಅದು ಹೆಂಗಾಗುತ್ತೆ ಅಂತ ನೋಡಬೇಕು ಅಂತ ತುಂಬಾ ಆಸೆ ಇದೆ. ಯಾರಾದರೂ ಗೊತ್ತಿರೋರು ಕರೆದ್ರೆ ಪಕ್ಕ ಹೋಗಿ ಅದು ಹೆಂಗಾಗುತ್ತೆ ಏನಾಗಲ್ಲ ನೀವು ಚಾನ್ಸ್ಕೊಂಡು ಬರ್ತೀನಿ. ನಿಮ್ಮ ನಂಬಿಕೆಗೆ ನಾನು ತುಂಬಾ ಅಮ್ಮನ ಅಂತಲ್ಲ, ಮೇಲೆ ನೀವು ಬೇಜಾರಾಗಿರೋದ್ರಿಂದ ನಾನು ಕೆಲಸ ಈಗ ಯಾವತ್ತೂ. ಕಾಲಮಿತಿ ಯಕ್ಷಗಾನ ಪ್ರದರ್ಶನ ಆತಂಡ ರಾತ್ರಿಡಿ ಪ್ರದರ್ಶನ ಆಪನ ಆಟೋಗು ಜನಕ್ಕಲು ಎಂಚ ಒಪ್ಪಿಗೆ ಕೊರ್ಪೆರ ಐತಂಚ ಎಂಕ್ಲು ಈ ವಿಚಾರದ ತುನುವಾಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ಪ್ರೊಫೆಸರ್ MB ಪುರಾಣಿಕ್ ಪಂತೆರ ಆರು ಶುಕ್ರವಾರ ಕುಡ್ಲಾಡು ಸುದ್ದಿಗಾರರನ ಪ್ರಶ್ನೆಲೆಗೂ ಉತ್ತರ ಕೊಡ್ದು ಪಾತಿರಿಯರು. ಕಾಲಮಿತಿ ಯಕ್ಷಗಾನ ಪ್ರದರ್ಶನ ತಂಡ ರಾತ್ರಿಡಿ ಪ್ರದರ್ಶನ ಆಪನ ಆಟೋಗು ಜನಕ್ಕಲು ಎಂಚ ಒಪ್ಪಿಗೆ ಕೊರ್ಪೆರ ಐತಂಚ ಎಂಕ್ಲು ಈ ವಿಚಾರದ ತುನುವ ದಿಂಜ ಜನ ಎಂಚಿನ ಬೈಕ್ವೆರ ಕಾನೂನುಡು ಅಡ್ಡಿ ದೂರ ಮಲ್ತದ ಆಟ ಪ್ರದರ್ಶನ ಮಲ್ಪರೆ ಒಪ್ಪಿಗೆ ಕೊರುಂಡ ಎಂಕ್ಲನ ದಾಲ ಇರೋದ ಇಜ್ಜಿಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ಪ್ರೊಫೆಸರ್ MB ಪುರಾಣಿಕ್ ಪಂಡ್ಯರ ಆರು ಶುಕ್ರವಾರ ಕುಡ್ಲಾಡು ಸುದ್ದಿಗಾರರನ್ನ ಕಾಲಮಿತಿ ಯಕ್ಷಗಾನದ ಬಗೆಟ್ ಪ್ರಶ್ನೆಲೆಗೆ ಉತ್ತರ ಕೊಡ್ದು ಪಾತಿರಿಯರು. ಎಂಕ್ಲು ಮೇಳ ನಡಪಾವುಜ ಅವಿನ ದೇವಸ್ಥಾನ ಸಂಘಟನೆ ನಡಪಾವುನಿ ಅಕ್ಲಿಗೆ ಎಂಕ್ಲು ಭಿನ್ನೈತೊನಲಿ ಎಂಕುಲು ಸರಕಾರದ ಕೋರ್ಟ್ ವಿಚಾರಗೂ ಗಟ್ಟಿಯಾದು ಅಂತನಕ್ಲು ಆಂಡವುಲು ಶಬ್ದ ಮಾಲಿನ್ಯ ಪಂಡ್ ಬಂದ್ ಮಲ್ಪರೆ ಎಂಕ್ಲು ಒಪ್ಪುಜ ಹೆಚ್ಚಿನ ಜನಕ್ಕಲು ಎಂಚಿನ ಬೈಕ್ವೆರ ಆ ವಿಚಾರವಾದ ಎಂಕ್ಲು ನಿರ್ಧಾರದಿತನು ಅಂದು ಪುರಾಣಿಕ್ ಪಂಡ್ಯರ. ಮನೋರಂಜನೆಗಾಗಿ ತುಳು ಪ್ರಸಂಗಗಳು ಯಕ್ಷಗಾನ ನೋಡುವಂಥ ಒಂದು ವರ್ಗ ಇದೆ. ಇನ್ನೊಂದು ಪ್ರಮುಖ ವರ್ಗ ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರ ಕಥೆಗಳನ್ನು, ದುರ್ಗೆಯ ಕಥೆಗಳನ್ನು, ರಾಮಾಯಣ ಮಹಾಭಾರತ ಕಥೆಗಳನ್ನು ನೋಡುವಂಥ ಒಂದು ವರ್ಗ ಇದೆ. ನಮ್ಮಲ್ಲಿ ಬಹುಜನ ಏನು ಅಪೇಕ್ಷೆ ಮಾಡ್ತಾರೆ, ಈಗ ಎಲ್ರಿಗೂ ಕೂಡ ಬಹುಜನಕ್ಕೆ ರಾತ್ರಿ ಇಡೀ ಅದನ್ನು ನೋಡಬೇಕು ಅಂತ ಅವರ ಇಚ್ಛೆ ಪಟ್ಟಾಗ ಕಾನೂನಿನ ತೊಡಕು ಸ್ವಲ್ಪ ಇದೆ, ಅದನ್ನು ನಿವಾರಿಸಿ ಭಕ್ತರಿಗೆ ಅವರ ಶ್ರದ್ಧೆಗೆ ಅನುಸಾರವಾಗಿ ರಾತ್ರಿ ಇಡೀ ನೋಡೋದಾ, ಅರ್ಧ ರಾತ್ರಿ ಮಾತ್ರ ನೋಡಿದರೆ ಸಾಕ, ಈ ರೀತಿ ನಮ್ಮ ಚಿಂತನೆ ಇದೆ. ನಾವು ಸರ್ಕಾರದ್ದು ಕೋರ್ಟಿನ ವಿಚಾರಕ್ಕೆ ನಾವು ಬದ್ಧರು, ಏನೂ ಹೋಗುವುದಿಲ್ಲ. ಆದರೆ ಅಲ್ಲಿ ಬರುವಂಥದ್ದು ಶಬ್ದ ಮಾಲಿನ್ಯ ಮಾತ್ರ ಅಲ್ಲ, ಕಡ್ಡಾಯವಾಗಿ ನೀವು ಅದನ್ನು ಬಂದ್ ಮಾಡಬೇಕು ಅಂತೇಳಿ ಶಬ್ದ ಮಾಲಿನ್ಯಕ್ಕೋಸ್ಕರ ಮಾಡಬೇಕು ಅನ್ನೋದಕ್ಕೆ ನಾನು ಒಪ್ಪುವುದಿಲ್ಲ. ಅದು ನಮ್ಮ ಶ್ರದ್ಧೆಗೆ ಸಂಬಂಧಪಟ್ಟದ್ದು. ಜಾಸ್ತಿ ಶಬ್ದ ಆಗ್ತಾ ಇದ್ದರೆ ಅಲ್ಲಿಂದ 500 ಜನ, 300 ಜನ, 200 ಜನ ಕೇಳಲಿಕ್ಕೆ ಎಷ್ಟು ಶಬ್ದ ಬೇಕು, ಅಷ್ಟಕ್ಕೆ ಮಾತ್ರ ಆ ವಾಲ್ಯೂಮನ್ನು ಇಟ್ಟು ಮಾಡಿದ್ದಕ್ಕೆ ಅದಕ್ಕಾಗಿ ಯಾವ ವಿಚಾರಗಳು ಅಲ್ಲಿಗೆ ವಿರೋಧ ಬರೋದಿಲ್ಲ. ಇದು ಮುಖ್ಯವಾಗಿ ಜನರ ನಂಬಿಕೆ, ವಿಶ್ವಾಸ, ಶ್ರದ್ಧೆಗೆ ಸಂಬಂಧಪಟ್ಟದ್ದು. ಬಹುಜನ ಏನು ಅಪೇಕ್ಷೆ ಮಾಡ್ತಾರೆ ಆ ವಿಚಾರವಾಗಿ ನಾವು
ನಮ್ಮ ನಿರ್ಧಾರವನ್ನು ತಗೊಳ್ತೇವೆ. ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪೇರ್ ಪಾತಿರ್ದ ಕರ್ನಾಟಕದ ಹೊಸ ಮಸೂದೆಡ್ ಕೈಕಂಜಿ ಕಡಪುನೆಕ್ ಇಡೀ ನಿಷೇಧ ಒಪ್ಪನಗ ಸ್ಟಾಲ್ಲೆಡ್ ಮಾಸದಾಯ ಬರೋಂದುಂಡೊಂದು ಪ್ರಶ್ನೆ ಮಲ್ತಿನ ಆರು ತಾತ್ವಿಕವಾದ ಈ ಕಾಯ್ದೆಗೆ ಎಂಕ್ಲಿನ ವಿರೋಧ ಉಂಡು. ಸೆಂಟ್ರಲ್ ಮಾರ್ಕೆಟೆಡ್ ಕಸಾಯಿ ಖಾನೆಗೆ ಒಪ್ಪಿಗೆ ಕೊರನೇಕ್ ಎಂಕ್ಲಿನ ವಿರೋಧ ಉಂಡೊಂದು ಪಂಡ್ಯರು. ಕರ್ನಾಟಕದ ಹೊಸ ಮಸೂದೆಯಲ್ಲಿ ಗೋ ವಧೆ, ಅದು ಎಮ್ಮೆ ಇರಲಿ ದನ ಇರಲಿ, 16 ವರ್ಷ ಇರಲಿ 13 ವರ್ಷ ಇದ್ದಲ್ಲಿ ಗೋವಧೆಗೆ ಸಂಪೂರ್ಣ ನಿಷೇಧ ಇರುವಾಗ ಆ ಸ್ಟಾಲ್ಗಳಲ್ಲಿ ಹೇಗೆ ಬರ್ತದೆ ಅದು? ಹಾಗಿದ್ರೆ ನಾಳೆ ಮನುಷ್ಯನ ಮಾಂಸವನ್ನು ಮಾರಬಹುದು ಅಲ್ವಾ? ಯಾವುದಕ್ಕೆ ವಿರೋಧ ಇದೆ? ಗೋ ಹತ್ಯೆಗೆ ವಿರೋಧ ಇದೆಯಾ ಅಲ್ವಾ? ಗೋ ಹತ್ಯೆ ಮಾಡದೆ ನಿಮಗೆ ಮಾಂಸ ಮಾರಲಿಕ್ಕೆ ಆಗ್ತದ? ನಮ್ಮ ಇದರಲ್ಲಿ ತಾತ್ವಿಕವಾಗಿ ನಮ್ಮ ವಿರೋಧ ಇದೆ. ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತಿಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತಿಲು ಸೊಲ್ಮೆಲು.